ಟಿವಿಯ ಯಕ್ಷರಾಮಾಯಣ ಪಟ್ಲ ಸತೀಶ್ ಶೆಟ್ಟಿ ಭಾಗವತರ ಸಿರಿಕಂಠದಲ್ಲಿ ನಮ್ಮ ಟಿವಿಯಲ್ಲಿ ಧಾರಾವಾಹಿಯಾಗಿ ಹರಿದು ಬರುತ್ತಿದೆ ಯಕ್ಷಗಾನ ರಾಮಾಯಣ ಯಕ್ಷರಾಮಾಯಣ. ಪಾವಂಜೆಯ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಶಾರದ್ವತ ಯಜ್ಞಾಂಗಣದಲ್ಲಿ ನಮ್ಮ ಟಿವಿಯ ಬಳಗ ಯಕ್ಷರಾಮಾಯಣದ ಚಿತ್ರೀಕರಣವನ್ನು ಮಾಡ್ತಾ ಇದೆ. ಯಕ್ಷರಾಮಾಯಣದ ಪ್ರಧಾನ ಪ್ರಾಯೋಜಕರು ಭಂಡಾರಿ ಬಿಲ್ಡರ್ಸ್, ಲಕ್ಷ್ಮೀಶ ಭಂಡಾರಿಯವರು. ಮಾತಾ ಡೆವಲಪರ್ಸ್ ಸಂತೋಷ್ ಶೆಟ್ಟಿಯವರು ಸಹ ಪ್ರಾಯೋಜಕರಾಗಿ ಯಕ್ಷರಾಮಾಯಣಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಯಕ್ಷರಾಮಾಯಣಕ್ಕೆ ಬೆನ್ನೆಲುಬಾಗಿ ನಿಂತವರು ಗುರ್ಮೆ ಸುರೇಶ್ ಶೆಟ್ಟಿ ಕಾಪು, ಉಪಾಧ್ಯಕ್ಷರು, ಉಡುಪಿ ಜಿಲ್ಲಾ ಭಾರತೀಯ ಜನತಾ ಪಕ್ಷ. ಅದೇ ರೀತಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಮೊಯ್ದೀನ್ ಬಾವಾ ಅವರು ಕೂಡ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ನಿಡ್ಡೋಡಿ ಚಾವಡಿ ಮನೆ ಜಗನ್ನಾಥ್ ಶೆಟ್ಟಿ, ಸ್ವಾಮಿ ವಿವೇಕಾನಂದ ಸೇವಾ ಸಂಸ್ಥೆ ಕಿನ್ನಿಗೋಳಿ ಇವರ ಸಹಕಾರದೊಂದಿಗೆ ಡಾಕ್ಟರ್ ಶಿವಶರಣ್ ಶೆಟ್ಟಿ ಅವರು, ನವೀನ್ ಶೆಟ್ಟಿ ಎಡ್ಮೆಮಾರ್ ಅವರ ಪರಿಕಲ್ಪನೆಯಲ್ಲಿ ಮೂಡಿಬಂದ ಯಕ್ಷರಾಮಾಯಣವನ್ನು ಇದೀಗ ನಿಮ್ಮ ಮುಂದೆ ನೀಡ್ತಾ ಇದ್ದಾರೆ. ಶಾಸ್ತಾವು ಭೂತನಾಥೇಶ್ವರ ಕ್ಷೇತ್ರದ ಆಡಳಿತ ಮುಕ್ತೇಸರ ವಿಜಯನಾಥ್ ಶೆಟ್ಟಿಯವರು ಯಕ್ಷರಾಮಾಯಣದ ಆ ಒಂದು ಆರಂಭಕ್ಕೆ ಬೆನ್ನೆಲುಬಾಗಿ ನಿಂತು ಇಂದು ಕೂಡ ಸಹಕರಿಸ್ತಾ ಇದ್ದಾರೆ. ಯಕ್ಷರಾಮಾಯಣದ ಕಥೆಗೆ ಭಾಗವತರು ಆಯ್ದುಕೊಂಡಂತಹ ಪ್ರಸಂಗಗಳು ಒಂದೇ ಕವಿಯ ಪ್ರಸಂಗಗಳಲ್ಲ, ಬೇರೆ ಬೇರೆ ಕವಿಗಳು ಬರೆದ ಬೇರೆ ಬೇರೆ ಪ್ರಸಂಗ ಸಾಹಿತ್ಯವನ್ನು ಯಕ್ಷರಾಮಾಯಣದಲ್ಲಿ ನೀಡುವಂತಹ ಪ್ರಯತ್ನವನ್ನು ಪಟ್ಲ ಭಾಗವತರು ಮಾಡ್ತಾ ಇದ್ದಾರೆ. ಇದೀಗ ಪಾರ್ಥಿಸುಬ್ಬನ ಪಂಚವಟಿ ಪ್ರಸಂಗದ ಮೊದಲ ಭಾಗವನ್ನೀಗ ನಾವು ತೆಗೆದುಕೊಳ್ತಾ ಇದ್ದೇವೆ. ಚಿತ್ರಕೂಟಕ್ಕೆ ಬಂದಂತಹ ಭರತ ಪಾದುಕೆಯನ್ನು ಹಿಡಿದುಕೊಂಡು ಅಯೋಧ್ಯೆಗೆ ಹೋಗಿದ್ದಾನೆ. ನಂದಿಗ್ರಾಮದಲ್ಲಿ ಇದ್ದುಕೊಂಡು 14 ವರ್ಷಗಳ ನಂತರ ಬರುವ ರಾಮನ ನಿರೀಕ್ಷೆಯಲ್ಲಿ ಇದ್ದಾನೆ. ಈ ಕಡೆಯಲ್ಲಿ ಏನಾಯಿತು? ರಾಮ ಚಿತ್ರಕೂಟದಲ್ಲಿ ಸ್ವಲ್ಪ ಸಮಯ ಇದ್ದ. ಮುನಿಗಳ ಜೊತೆಯಲ್ಲಿ ಹೀಗೆ ಹೇಳ್ತಾನೆ: ಬಂದು ಬಗಳ ದಿವಸ ನಮ್ಮ ಸಲಗಿಕೊಂಡಿರಿ, ಶ್ರೀರಾಮನ ಗುಣ ಈ ಪದ್ಯದ ಸಾಹಿತ್ಯದಲ್ಲಿ
ಸೇರಿಕೊಂಡಿದೆ. ಕೃತಜ್ಞತಾ ಭಾವದಿಂದ ತಮಗೆ ಆಶ್ರಯ ಕೊಟ್ಟ ಆಶ್ರಮವಾಸಿಗಳನ್ನು, ಮುನಿಗಳನ್ನು ಗೌರವಿಸುತ್ತಾ ನಿಮ್ಮನ್ನು ನಾವು ಮರೆಯುವುದಿಲ್ಲ ಅಂತ ಹೇಳುತ್ತಾನೆ. ನಾವು ಚಿತ್ರಕೂಟದಲ್ಲೇ ಇರುವವರಲ್ಲ. ವನವಾಸಕ್ಕೆ ನಾನು ಬಂದವ ಹೌದು, ಆದರೆ ವನವಾಸ ಇಲ್ಲಿಯೇ ಅಲ್ಲ, ನನಗೆ ಮುಂದೆ ಹೋಗಬೇಕು. ಎಲ್ಲಿಗೆ? ದಂಡಕಾರಣ್ಯದೆಡೆಗೆ ದಾರಿಯಾವು ದಂಡಕಾರಣ್ಯದೆಡೆಗೆ ದಾರಿಯಾವು ದಂಡಕಾರಣ್ಯದೆಡೆಗೆ ದಾರಿಯಾವುದು ಹಿರಣ್ಯ ಮುನಿಗಳಿಪ್ಪ ವನದ ದಂಡವಾವುದು ಹಿರಣ್ಯ ಮುನಿಗಳಿಪ್ಪ ವನದ ದಂಡವಾವುದು ಎನ್ನುತ್ತ ರಾಮ ಕೈಯ ಮುಗಿದು ಕೇಳ್ದ ಮಾತಿಗೆ ಎನ್ನುತ್ತ ರಾಮ ಕೈಯ ಮುಗಿದು ಕೇಳ್ದ ಮಾತಿಗೆ ಮುನಿಗಳೆಲ್ಲ ಗುರುತಪ್ಪರು ಬೇಟರಾತಿಗೆ ಮುನಿಗಳೆಲ್ಲ ಗುರುತಪ್ಪರು ಬೇಟರಾತಿಗೆ ಕೇಳ್ದ ಮಾತಿಗೆ ಬೇಡ ರಾಧಗೆ ಕೇಳ್ದ ರಾಮ ಕೈಯ ಮುಗಿದು ಕೇಳ್ದ ಮಾತಿಗೆ ಮುನಿಗಳಿಲ್ಲ ಗುರುತವನ್ನು ಬೇಡ ರಾಧಗೆ ದಂಡಕಾರಣ್ಯದೆಡೆಗೆ ದಾರಿಯಾವುದು ಹಿಂಡು ಮುನಿಗಳಿಪ್ಪ ವನದ ತಡವಾವುದು ಋಷಿವರಿರ ಚಿತ್ರಕೂಟದಿಂದ ಮುಂದೆ ಸಾಗುವುದಕ್ಕೆ ಎರಡು ಕಾರಣ. ಒಂದು, ರಾಮನ ಸಂಕಲ್ಪವೇ ಬೇರೆ, ದಂಡಕಾರಣ್ಯಕ್ಕೆ ಹೋಗಬೇಕು. ಮುಂದೆ ನಡೆಯುವಂತಹ ಅನೇಕ ಘಟನೆಗಳು, ಪ್ರಧಾನವಾದ ಘಟನೆ ನಡೆಯುವಂತಹ ಸ್ಥಳ ದಂಡಕಾರಣ್ಯವೇ. ಚಿತ್ರಕೂಟದಲ್ಲೇ ಇದ್ದರೆ ಭರತಾದಿಗಳು ಅಯೋಧ್ಯೆಯಿಂದ ಬಂದಿದ್ದಾರೆ. ಭರತ ಒಬ್ಬನೇ ಬಂದದ್ದಲ್ಲ, ಅಯೋಧ್ಯೆಯಿಂದ ಪರಿವಾರ ಸಹಿತ ಬಂದಿದ್ದಾನೆ. ನಾವು ಇಲ್ಲೇ ಇದ್ದರೆ ಅಯೋಧ್ಯೆಯಿಂದ ಆಗಾಗ ಪುರಜನರು ಬಂದು ನಮ್ಮನ್ನು ಕಾಣುವುದಕ್ಕೆ ಬರ್ತಾರೆ. ನಮ್ಮ ವನವಾಸ ದೀಕ್ಷೆಗೆ ತೊಂದರೆಯಾಗುತ್ತದೆ ಎನ್ನುವುದನ್ನು ನಿರ್ಧರಿಸಿಯೇ ಇಲ್ಲಿರಕೂಡದು ಎನ್ನುವ ಸಂಕಲ್ಪ. ದಂಡಕಾರಣ್ಯಕ್ಕೆ ದಾರಿಯನ್ನು ಋಷಿಮುನಿಗಳು ತೋರಿಸ್ತಾರೆ. ರಾಮಾಯಣದಲ್ಲಿ ವನವಾಸ ಇದೆ, ಮಹಾಭಾರತದಲ್ಲೂ ಇದೆ. ಪಾಂಡವರು ವನವಾಸಕ್ಕೆ ಹೋದಾಗ 12 ವರ್ಷಗಳ ವನವಾಸ. ಆ 12 ವರ್ಷ ಕೂಡ ಪಂಚಪಾಂಡವರ ಜೊತೆಯಲ್ಲಿ ಅವರ ಪತ್ನಿಯಾದಂತಹ ದ್ರೌಪದಿ ಜೊತೆಯಲ್ಲಿ ಸಾಕಷ್ಟು ಮಂದಿ ಇದ್ದರು. ಹಸ್ತಿನಾವತಿಯಿಂದಲೇ ಹೊರಟು ಬಂದವರು. ಆದರೆ ರಾಮ ವನವಾಸಕ್ಕೆ ಹೊರಟಾಗ ಅವನ ಜೊತೆ ಬಂದವರು ಇಬ್ಬರೇ, ಪತ್ನಿ ಸೀತೆ, ತಮ್ಮ ಲಕ್ಷ್ಮಣ. ಈ ಮೂವರೇ
ವನವಾಸ ದೀಕ್ಷಾಬದ್ಧರಾಗಿ ಮುಂದೆ ಸಾಗುತ್ತಾ ಇದ್ದಾರೆ. ಅವರು ಕಾಡಿನಲ್ಲಿ ಹೇಗೆ ಹೋಗ್ತಾರೆ? ಯಕ್ಷಕವಿ ಪಾರ್ತಿಸುಬ್ಬ ಸೊಗಸಾಗಿ ನಿರೂಪಿಸಿದ್ದಾನೆ. ಮುಂದೆ ರಾಮ ನಡುವೆ ಸೀತೆ ಹಿಂದೆ ಲಕ್ಷ್ಮಣ ಹೇಗೆ ಮುಂದೆ ರಾಮ, ನಡುವೆ ಸೀತೆ, ಹಿಂದೆ ಲಕ್ಷ್ಮಣ. ರಾಮನ ಹಿಂದೆಯೇ ನಡೆದುಕೊಂಡು ಬರುವವಳು ಸೀತೆ. ಸೀತೆಗೆ ರಕ್ಷಕನಾಗಿ ಹಿಂಭಾಗದಲ್ಲಿ ಅವಳ ಮೈದುನ ಲಕ್ಷ್ಮಣನಿದ್ದಾನೆ. ಹಾಗೆಯೇ ಮುಂದೆ ಸಾಗುತ್ತಾ ಬರಬೇಕಿದ್ರೆ ಯಕ್ಷಕವಿಯ ಚಿತ್ರಣವೂ ಹೌದು. ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಕುಶಲವರಿಗೆ ರಾಮನ ವನವಾಸದ ಆರಂಭಿಕ ದಿನಗಳು ಹೇಗಿತ್ತು ಎನ್ನುವುದನ್ನು ಅವರೂ ಕೂಡ ವಿವರಿಸಿದ್ದಾರೆ. ನಗರವಾಸಿಗಳಾಗಿದ್ದವರು, ಅರಸು ಮಕ್ಕಳಾಗಿ ಬೆಳೆದವರು. ಜಾನಕಿಯೂ ಕೂಡ ಅರಸನ ಮಗಳೇ, ಜನಕ ರಾಜನ ಮಗಳು. ಅರಮನೆಯ ವೈಭೋಗದಲ್ಲಿ ಬೆಳೆದಂತಹ ಅವರು ಈ ವನವಾಸವನ್ನು ಹೇಗೆ ಕಳೆದರು? ಗುಹೆ ಕಲ್ಲಿನಳು ಗಿರಿ ಸರಸಿ ಕಾನನಂಗಳು ಗುಹೆ ಕಲ್ಲಿನಳು ತೆರಳಿ ಬಂದವರು ಬಹುದಿವಸ ಉಪವಾಸದಿಂದ ಇರಲು ಚಳಿಗಾಳಿ ಬಿಸಿಲ್ ಬೇಸರಿಕೆ ನೀರಿಲ್ಲದ ಸರಿನಟ್ಟುಳಿಗೆ ಬರದ ನಿದ್ರೆಯ ರಾಗದರುಗಳಾರ್ಬಡಿಗೂಡೆ ಪಿರಿದಾದ ಸುಗ ಶಾರ್ದೂಲ ಗರ್ಜನೆಯ ನಿಷ್ಠುರಕ್ಕೆ ಬಸವಳಿದು ದಿನ ತನಕಾಂತಂಗೆ ಧರಣಿ ನಂದನೆ ನುಡಿದಳು.
ಮಳೆ, ಗಾಳಿ, ಚಳಿ, ಬಿಸಿಲು ಎಲ್ಲವೂ ಇದೆ, ಜೊತೆಯಲ್ಲಿ ಹಸಿವೂ ಇದೆ. 14 ವರ್ಷ ನಿಮ್ಮ ಜೊತೆಯಲ್ಲಿ ನಾನಿರುತ್ತೇನೆ ಎಂದು ಹಠ ಹಿಡಿದು ಬಂದ ಸೀತೆ ವನವಾಸ ಆರಂಭದ ದಿನಗಳಲ್ಲಿ ರಾಮನಲ್ಲಿ ಏನು ಹೇಳಿರಬಹುದು? ಹೀಗೆ ಹೇಳಿದ್ದಾಳಂತೆ. ಕಾಂತ ರಾಮಚಂದ್ರ ದೇವ ಚಿಂತೆ ಹೆಚ್ಚಿತೆನ್ನ ಜೀವ ಕಾಂತ ರಾಮಚಂದ್ರ ದೇವ ಎನ್ನ ಜೀವ ಹೇ ದೇವ
ಚಿತ್ತೆ ಕಷ್ಟಪಡುತ್ತಾ ಇದ್ದಾಳೆ. ಕಷ್ಟ ಕಾಲದಲ್ಲಿ ಯಾರ ನೆನಪು ಬರ್ತದೆ? ನಾಳೆಯ ಸಂಚಿಕೆಯಲ್ಲಿ ನೋಡಿ. ಇಂದಿನ ಯಕ್ಷಗಾನ ಯಕ್ಷರಾಮಾಯಣ ಈ ಕಥಾಭಾಗಕ್ಕೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಸ್ಥಾಪಕಾಧ್ಯಕ್ಷ ಭಾಗವತ ಸತೀಶ್ ಶೆಟ್ಟಿ ಪಟ್ಲ ಮಂಗಳ ಪದವನ್ನು ಹಾಡುವುದಕ್ಕೆ ಅನುಮತಿಯನ್ನು ಯಾಚಿಸ್ತಾ ಇದ್ದೇವೆ. ಶ್ರೀಧರದಿ ಜನಿತೆಯರು ಕೋಶದಿ ನಡೆದವರು ಸುರರುಳಿದು ಮಂದ್ರಾಗ್ನಿಯಲ್ಲಿ ಸೇರಿಯ ಹಿಡಿದು ಮುದಲಿನುಳ್ಳ ಮಾದರಿಗೀರ್ತಿಯ ಪಡೆಯಿರಲಿಲ್ಲ ಸರ್ವೇಚಾಗಿ ಆರತಿಯ ಎತ್ತಿದೆ ಶೋಭಾನೆ ಕರದಳು ಕರಶೋಭಾಷಾಯ ಕುಶಲನಾರಿಗೆ ಹರುಷದಿ ಭಕ್ತರ ಮುರಿಬೊಬ್ಬಗೆ ಪುರಗ ಪುರುಷಣನ ಗಜವದನನ ಕರಣ ಕಮಲಗಿ ಆರತಿ ಬೆಳಗಿದೆ ಆರತಿ ಎತ್ತಿದೆ ಆರತಿ ಬೆಳಗಿದೆ ಗಜಮುಖ ಗಣಪಗೆ ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.